ಆರ್ಯನ್ ಖಾನ್ ನಿರ್ದೇಶನದ ದ ಬಾರ್ಸ್ ವೆಬ್ ಸೀರೀಸ್ ವಿರುದ್ಧ ಮಾಜಿ ಮಾದಕ ವಸ್ತು ಸಂಬಂಧಿ ಅಧಿಕಾರಿ ಸಮೀರ್ ವಾಕೇಡೆ ಅವರು 2 ಕೋಟಿ ರೂಪಾಯಿ ಪರಿಹಾರ ಕೋರಿ ಮಾನನಷ್ಟ ಮೊಕದ್ದಮೆ ಹೂಡಿದ್ದಾರೆ. ಶಾರುಖ್ ಖಾನ್ರ ಮಗ ಆರ್ಯನ್ ಖಾನ್ರ ವೆಬ್ ಸೀರೀಸ್ ಮಾನಹಾನಿಕರ ವಿಷಯ ಹೊಂದಿದೆ ಎಂದು ಸಮೀರ್ ವಾಂಖೇಡೆ ಅವರು ದಿಲ್ಲಿ ಹೈಕೋರ್ಟ್ನಲ್ಲಿ ಮಾನನಷ್ಟ ಪ್ರಕರಣ ಹೂಡಿದ್ದಾರೆ. 2 ಕೋಟಿ ರೂಪಾಯಿ ಪರಿಹಾರ ಕೊಡಿಸುವಂತೆ ಕೇಳಿದ್ದಾರೆ. ಶಾರುಖ್ ಖಾನ್ರ ರೆಡ್ ಚಿಲ್ಲಿ ಎಂಟರ್ಟೈನ್ಮೆಂಟ್ ಈ ವೆಬ್ ಸೀರೀಸ್ ತಯಾರಿಸುತ್ತಿದ್ದು, ಆ ಸಂಸ್ಥೆಯನ್ನು ಮುಖ್ಯ ಆರೋಪಿಯಾಗಿಸಿ ಪ್ರಕರಣ ಹೂಡಲಾಗಿದೆ. ಮಾಜಿ ಐಆರ್ಎಸ್ ಅಧಿಕಾರಿಯಾದ ಸಮೀರ್ ಅವರು ಗೌರಿ ಶಾರುಖ್ ಖಾನ್ ತಮ್ಮ ಮಗನ ನಿರ್ದೇಶನಕ್ಕೆ ಹಣ ಸುರಿದಿದ್ದು, OTT ವೇದಿಕೆಯಲ್ಲಿ ಬರುತ್ತಿರುವ ವೆಬ್ ಸೀರೀಸ್ ವೈಯಕ್ತಿಕವಾಗಿ ನನ್ನ ವಿರುದ್ಧ ಮಾನಹಾನಿಕರ ವಿಷಯ ತುಂಬಿದ್ದಾಗಿದೆ ಎಂದಿದ್ದಾರೆ. ಮಾದಕ ವಸ್ತು ನಿರೋಧಕ ಪಡೆಯ ಬಗೆಗೆ ಈ ವೆಬ್ ಸೀರೀಸ್ ಪೂರ್ಣ ತಪ್ಪು ಮಾಹಿತಿ ನೀಡಿದೆ ಎಂದಿದ್ದಾರೆ. ಈ ವೆಬ್ ಸೀರೀಸ್ನ ಒಂದು ಪಾತ್ರ ಸಮೀರ್ ವಾಂಖೇಡೆಯವರನ್ನು ಗುರಿಯಿಟ್ಟು ಮಾಡಿದ್ದಾಗಿದೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್, ದೆಹಲಿ. The Ocean Pearl Inn. Welcome to hospitality. Another landmark from the Ocean Pearl Group. Ideally located and well-equipped hospitality destination in the heart of the Mangaluru city. Find everything you need with aesthetic appeal and comfort in premium and deluxe rooms. Asian House is the city's first fine dine pan-Asian restaurant featuring Chinese, Thai, Japanese and Indian cuisine. Sagar Ratna is delighting its customers with authentic South Indian vegetarian cuisine, which are cooked fresh. Experience a world-class hospitality. The Ocean Pearl Inn, Vijay Kapikad, Mangaluru.